ನಮ್ಮ ಟಿವಿ ಎಲ್ಲ ವೀಕ್ಷಕ ಬಾಂಧವರಿಗೆ ಹೃದಯಪೂರ್ವಕ ಸ್ವಾಗತ. ಕೇಶವ ಸ್ಮೃತಿ ಸಂವರ್ಧನಾ ಸಮಿತಿ ಸಂಘನಿಕೇತನ ಮಂಗಳೂರು ಹಾಗೂ ನಮ್ಮ ಟಿವಿ ಸಹಯೋಗದೊಂದಿಗೆ ಈ ಪ್ರಸ್ತುತಪಡಿಸುವಂತಹ ಆರೋಗ್ಯಕ್ಕಾಗಿ ಯೋಗ ಈ ಒಂದು ಸಂಚಿಕೆಯ ಮಾಲಿಕೆಯಲ್ಲಿ ನಮ್ಮ ದೈನಂದಿನ ಆರೋಗ್ಯದ ರಕ್ಷಣೆಗೆ ಆರೋಗ್ಯದ ಪಾಲನೆಗೆ ಬೇಕಾಗುವಂತಹ ಕುಳಿತುಕೊಂಡು ಮಾಡುವ ಕೆಲವು ಆಸನಗಳನ್ನು ಈ ಸಂಚಿಕೆಯಲ್ಲಿ ಗಮನಿಸೋಣ. ಬಂಧುಗಳೇ, ಇಡೀ ಮಾನವ ಜನಾಂಗಕ್ಕೆ ಉತ್ತಮ ಕೊಡುಗೆಯಾಗಬಲ್ಲ ನಮ್ಮ ಭಾರತೀಯ ಸಂಸ್ಕೃತಿ ಕಲೆಯಾದ ಯೋಗವನ್ನು ಈ ರೀತಿ ಜನರಿಗೆ ತರಬೇತಿ ಮೂಲಕ ಅರಿವು ಮೂಡಿಸುವ ನಮ್ಮ ಉದ್ದೇಶವಾಗಿದೆ. ನಮ್ಮ ಆರೋಗ್ಯವಂತ ಸಮಾಜ ನಿರ್ಮಾಣವಾಗಬೇಕಾದರೆ ನಮಗೆ ಆರೋಗ್ಯ ಬಹಳ ಅಗತ್ಯ. ಅದಕ್ಕೋಸ್ಕರ ಈ ಉತ್ತಮ ಆರೋಗ್ಯ ಇರಬೇಕಾದರೆ ನಮ್ಮಲ್ಲಿ ಉತ್ತಮ ಹವ್ಯಾಸಗಳಿರಬೇಕಂತೆ. ಸಂಗೀತ, ಕ್ರೀಡೆ, ಚಿತ್ರಕಲೆ, ಬೇರೆ ಬೇರೆ ರೀತಿಯ ಆಯ್ಕೆಗಳಿವೆ. ಹಾಗೂ ಯೋಗ, ಅದರಲ್ಲಿ ಯೋಗ ಬಹಳ ಸಹಕಾರಿ. ಯಾಕೆಂದರೆ ಯೋಗ ಮಾಡೋದರಿಂದ ದೈಹಿಕ ಆರೋಗ್ಯ, ಚಿತ್ತ ಶಾಂತಿ, ಆಧ್ಯಾತ್ಮಿಕ ಸಾಧನೆಗೆ ಸಹಕಾರಿಯಾಗ್ತದೆ ಬಂಧುಗಳೇ. ಆದ್ದರಿಂದ ಏನು ಪತಂಜಲಿ ಋಷಿಮುನಿಗಳು ತಿಳಿಸಿಕೊಟ್ಟಂತಹ ಪಾತಂಜಲ ಯೋಗ ದರ್ಶನ ತಿಳಿಸಿದಂತಹ 196 ಸೂತ್ರಗಳಲ್ಲಿ ಅವರು 2ನೇ ಸೂತ್ರದಲ್ಲಿ ಯೋಗ ಚಿತ್ತವೃತ್ತಿ ನಿರೋಧ, ಯೋಗಶ್ಚಿತ್ತವೃತ್ತಿ ನಿರೋಧ ಅಂತೇಳಿ ಆ ವ್ಯಾಖ್ಯಾನ ಇದೆ ಬಂಧುಗಳೇ. ಅಂದರೆ ನಮ್ಮ ಮನಸ್ಸಿನಲ್ಲಿ ಬರುವ ಎಲ್ಲ ಯೋಚನೆ ಕಲ್ಪನೆಗಳು ಸಂಪೂರ್ಣ ಲಯವಾಗಿಸಿ ಮನಸ್ಸು ಶಾಂತ ಸ್ಥಿತಿಗೆ ಹೋಗುವುದೇ ಯೋಗ. ಬಂಧುಗಳೇ, ಇದೀಗ ನಾವು ಯೋಗ ಮಂತ್ರದೊಂದಿಗೆ ನಾವು ಇವಾಗ ಪ್ರಾರಂಭ ಮಾಡೋಣ. ಪ್ರಥಮವಾಗಿ ಈ ರೀತಿ ಅಂಜಲಿ ಮುದ್ರೆ, ನಮಸ್ಕಾರ ಮುದ್ರೆ ಧಾರಣೆ ಮಾಡಿಕೊಂಡು ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆತ್ಮೀಯ ಎಲ್ಲ ವೀಕ್ಷಕ ಬಾಂಧವರೇ, ಹಾಗೆ ಆಕಾಂಕ್ಷ ಇವರು ಈ ಒಂದು ಯೋಗದ ಸಂಚಿಕೆಯ ಮಾಲಿಕೆಯನ್ನು ಕೆಲವು ಆಯ್ದ ಆಸನಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದೆ. ಇದೀಗ ನಾವು ಯೋಗ ಮಾಡುವ ಆರಂಭದಲ್ಲಿ ಪ್ರಥಮವಾಗಿ ಮನಸ್ಸನ್ನು ಒಂದೆಡೆ ಕೇಂದ್ರೀಕೃತಗೊಳಿಸುವಂತಹ ಧ್ಯಾನ ಮಾಡೋಣ. ಯಾಕೆ ನಾವು ಯೋಗ ಪ್ರಾರಂಭ ಮಾಡುವಾಗ ಶಾಂತವಾದ ವಾತಾವರಣ ನಿರ್ಮಾಣ ಆಗಬೇಕು. ಮನಸ್ಸು ಏಕಾಗ್ರತೆಗೆ, ಸ್ಥಿರತೆಗೆ ತರಲಿಕ್ಕೆ ಚಿಕ್ಕ ಧ್ಯಾನ. ಎಲ್ಲರೂ ಯಾವುದಾದ್ರು ಒಂದು ಆಸನ ಆಯ್ಕೆ ಮಾಡೋಣ. ಈಗ ನಾವು ವಜ್ರಾಸನ ಭಂಗಿಯಲ್ಲಿದ್ದೇವೆ. ಬೆನ್ನು, ಕುತ್ತಿಗೆ, ಶಿರಸ್ಸು ನೇರ, ದೇಹ ಸಡಿಲ, ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ಸ್ವಲ್ಪ ಹೊತ್ತು ಶ್ವಾಸೋಚ್ಛ್ವಾಸವನ್ನೇ ಗಮನಿಸೋಣ. ಸಾಮಾನ್ಯ ಉಸಿರಾಟವನ್ನೇ ಗಮನಿಸುತ್ತಾ ಇರೋಣ. ಈ ರೀತಿ ಕಣ್ಣು ಮುಚ್ಚಿ ಆಂತರಿಕ ವಿಷಯಗಳಾದ ಉಸಿರನ್ನೇ ಗಮನಿಸುತ್ತಾ ಆರಂಭದಲ್ಲಿ ಸ್ವಲ್ಪ ಹೊತ್ತು ಸಾಕು. ಅಭ್ಯಾಸ ಆದ ಮೇಲೆ ಇನ್ನೂ ಜಾಸ್ತಿ ಹೊತ್ತಿರ್ಬೋದು. ಈಗ ವಿಶ್ರಾಂತಿ, ರಿಲ್ಯಾಕ್ಸ್. ಇದು ನಮ್ಮ ಒಂದು ಶಾಂತವಾದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಬಂಧುಗಳೇ. ಹಾಗೂ ಏಕಾಗ್ರತೆ, ಯೋಗ ಮಾಡಬೇಕಾದ್ರೆ ನಮಗೆ ಸ್ಥಿರತೆ, ಏಕಾಗ್ರತೆ ಬಹಳ ಅಗತ್ಯ. ಈಗ ಮುಂದಿನ ಹಂತಕ್ಕೆ ಹೋಗೋಣ. ಸರಳ ಪ್ರಾಣಾಯಾಮ, ಸುಖ ಪ್ರಾಣಾಯಾಮ. ನಾವು ಸಾಮಾನ್ಯ ಎಲ್ಲರಿಗೂ ಮನೆಯಲ್ಲಿ ಕೂತು, ಇವನ್ ಕುರ್ಚಿಯಲ್ಲಿ ಕೂತು ಅಭ್ಯಾಸ ಮಾಡುವಂತಹ ಸಣ್ಣ ಸಣ್ಣ ಟೆಕ್ನಿಕ್, ಸಣ್ಣ ಸಣ್ಣ ತಂತ್ರಗಳ ಬಗ್ಗೆ ಚಿಕ್ಕ ಚಿಕ್ಕ ಮಾಹಿತಿಯನ್ನು ನೀಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ನೋಡಿ, ಈ ರೀತಿ ವಜ್ರಾಸನ. ತೀರಾ ಕಷ್ಟ ಆಗೋರು ಕುರ್ಚಿಯಲ್ಲಿ ಕುಳಿತು ಸಹ ಜ್ಞಾನ ಸರಸ್ವತಿ ಮುದ್ರೆ ಒಮ್ಮೆ ವಾಚ್ ಮಾಡಿ ನೋಡಿ. ಇದೀಗ ಚಿನ್ ಮುದ್ರೆ ಅಥವಾ ಜ್ಞಾನ ಸರಸ್ವತಿ ಮುದ್ರೆ
ತೋರು ಬೆರಳು ಹೆಬ್ಬೆರಳಿನ ತುದಿ ಚಿನ್ಮುದ್ರೆ, ಇದು ಬಹಳ ಪ್ರಾಮುಖ್ಯ. ಇದೆಲ್ಲ ಫೆದರ್ ಟಚ್ ಆಗಿರಬೇಕು. ಈ ಮುದ್ರೆ ಏಕಾಗ್ರತೆ ಇರುವಂಥ ಮುದ್ರೆ. ಈಗ ಯೋಗ ಮಾಡುವಾಗ ನಾವು ನೋಡಿ ಪದ್ಮಾಸನ ಮಾಡುವಾಗ, ವಜ್ರಾಸನ ಮಾಡುವಾಗ ಈ ಮುದ್ರೆ ಮಾಡಿಸ್ತಾರೆ. ಯಾಕೆಂದರೆ ಅವನಿಗೆ ಏಕಾಗ್ರತೆ ಬರಬೇಕು, ಸ್ಥಿರತೆ ಬರಬೇಕು ಅಂತ ಹೇಳುವ ಉದ್ದೇಶದಿಂದ ಈ ರೀತಿ ಬೆನ್ನು ಕುತ್ತಿಗೆ ನೇರ ಮಾಡಿ ಚಿನ್ಮುದ್ರೆ ಅಥವಾ ಜ್ಞಾನ ಮುದ್ರೆ ಧಾರಣೆ ಮಾಡಿ ಒಮ್ಮೆ ಉಸಿರನ್ನು ಪೂರ್ತಿ ಹೀಗೆ ಹೊರಕ್ಕೆ ಬಿಡಬೇಕು, ಎಕ್ಸೇಲ್. ಆಮೇಲೆ ದೀರ್ಘವಾಗಿ ಉಸಿರನ್ನು ಒಳಕ್ಕೆ ತೆಗೆದುಕೊಳ್ಳಬೇಕು. ಅಂದರೆ ಪೂರಕ, ರೇಚಕ. ಇಲ್ಲಿ ಕುಂಭಕ ಬೇಡ. ಆರಂಭದಲ್ಲಿ ನಾವು ಕಲಿಯುವಾಗ ಕುಂಭಕ ಬೇಡ ಹೇಳ್ತೀವಿ, ಯಾಕಂದರೆ ಅಲ್ಲಿ ಹೆಚ್ಚು ತರಬೇತಿ ಪಡೆದು ಮಾಡಿರೋ ಒಳ್ಳೆಯದು. ಅಭ್ಯಾಸ ಆದ ಮೇಲೆ ಅಲ್ಲಿ ಸ್ವಲ್ಪ ಹೊತ್ತು ಕುಂಭಕ ಮಾಡಿ ಆಮೇಲೆ ರೇಚಕ ಮಾಡ್ಬೋದು. ಇನ್ನೊಮ್ಮೆ ಗಮನಿಸೋಣ. ದೀರ್ಘವಾಗಿ ಉಸಿರನ್ನು ಒಳಕ್ಕೆ ತೆಗೆದುಕೊಳ್ಳುವುದು, ಹಾಗೆ ದೀರ್ಘವಾಗಿ ಉಸಿರನ್ನು ಹೊರಕ್ಕೆ ಬಿಡುವುದು, ರಿಲ್ಯಾಕ್ಸ್. ಈ ರೀತಿ 3 ಬಾರಿ 6 ಬಾರಿ ಅಭ್ಯಾಸ ಮಾಡಬಹುದು. ಈಗ ನಾವು ಸಂಕ್ಷಿಪ್ತ ಮಾಹಿತಿ ಪಡೆಯೋಣ. ಈ ಹಿಂದಿನ ಸಂಚಿಕೆಯಲ್ಲಿ ಇದನ್ನು ಸಹ ನಾವು ಪ್ರಸ್ತುತಪಡಿಸಿದ್ದೇವೆ ಬಂಧುಗಳೇ. ಇನ್ನೀಗ ಓಂಕಾರ ಪರಮಾತ್ಮನ ದಿವ್ಯ ಸಂಕೇತ, ಮಂತ್ರದ ರಾಜ. ಓಂಕಾರ ಹೇಳುವುದರಿಂದ ಮನಸ್ಸಿಗೆ ನೆಮ್ಮದಿ, ಶಾಂತಿ, ಮುದ ಒದಗಿ ಬರ್ತದೆ. ಬಹುಶಃ ಎಲ್ಲ ಮಂತ್ರಗಳೇ ಆರಂಭದಲ್ಲಿ ಓಂಕಾರ ಇದೆ. ಯಾವುದೇ ಒಂದು ಮಂತ್ರ, ಲಘು ಮಂತ್ರ ಜಪ ಮಾಡುವಾಗ ನಾವು ಓಂ ಅಂತೇಳಿ ಪಠಣ ಮಾಡ್ತೀವಿ. ಆ ಓಂಕಾರ ಹೇಳುವಾಗ ನಮ್ಮ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಾಗ್ತದೆ, ಲಂಗ್ಸ್ ಕೆಪ್ಯಾಸಿಟಿ ಹೆಚ್ಚಾಗಲಿಕ್ಕೆ, ಮತ್ತು ರಕ್ತ ಪರಿಚಲನೆ ಸುಗಮ ಆಗಲಿಕ್ಕೆ ಒಳ್ಳೆಯದು. ಈಗ ಓಂಕಾರವನ್ನು ಶಂಖ ಮುದ್ದೆಯಲ್ಲಿ ಹೇಳಿದಳು ನೋಡಿ. ಬಲಕೈ ಈ ರೀತಿ ಗಮನಿಸಿ ಬಂಧುಗಳೇ. ಬೇಕಾದ್ರೆ ಸ್ವಲ್ಪ ಕ್ಲೋಸಪ್ಪಲ್ಲಿ ಸಹ ವಾಚ್ ಮಾಡ್ಬೋದು. ತೀರಾ ಕಷ್ಟ ಆಗೋದು ಈ ರೀತಿ ಬಲಕೈಯನ್ನು ಬೆಂಡ್ ಮಾಡಬೇಕು, ಅಂದರೆ ಬಾಗಿಸಬೇಕು, ಅಂದರೆ ಎಡ ಹೆಬ್ಬೆರಳನ್ನು ಕೊಂಡೋಗಬೇಕು. ಆಮೇಲೆ ಎಡಕೈಯನ್ನು ಮೆತ್ತಗೆ ಈ ರೀತಿ ಬಲ ಹೆಬ್ಬೆರಳಿಗೆ, ಅಂದರೆ ಎಡಕೈಯ ಮಧ್ಯದ ಬೆರಳು, ಬಲಕೈಯ ಹೆಬ್ಬೆರಳು. ಇದು ಸಹ ಬೇರೆ ಬೇರೆ ಪ್ರಕಾರದಲ್ಲಿ ತರಬೇತಿ ಪಡೆಯಬಹುದು. ಈ ರೀತಿ ಫೆದರ್ ಟಚ್ ಫ್ರೀ ಆಗಿರಬೇಕು. ಇಲ್ಲಿ ಈ ರೀತಿ ಶಂಖ ಮುದ್ರೆ ಧಾರಣೆ ಮಾಡಿಕೊಂಡು, ಶಂಖ ಮುದ್ರೆ ಮಾಡೋದರಿಂದ ನಮ್ಮ ವಾಯ್ಸ್ ಎನ್ಹ್ಯಾನ್ಸ್, ವಿಶುದ್ಧಿ ಚಕ್ರ ಸೂಚಿಯಾಗಲಿಕ್ಕೂ ಸಹ ಸಹಕಾರಿ. ಓಂಕಾರ ಆ ಊಮ ಅಂತೇಳಿ ಒಟ್ಟಿಗೆ ಜೊತೆಯಾಗಿ ಹೇಳುವಂತಹ ಮಂತ್ರ. ಉಸಿರನ್ನು ಪೂರ್ತಿ ಒಳಕ್ಕೆತ್ತುಕೊಳ್ಬೇಕು, ಆಮೇಲೆ ಉಸಿರು ಬಿಡುತ್ತಾ ಮಂತ್ರ ಪಠಣ. ಬ್ಯಾಕ್ ಸ್ಟ್ರೈಟ್ ಮಾಡಬೇಕು, ಬೆನ್ನು ಕುತ್ತಿ ನೇರ, ಕಣ್ಣು ಮುಚ್ಚಿ ಒಮ್ಮೆ ದೀರ್ಘವಾಗಿ ಉಸಿರು ತೆಗೆದುಕೊಳ್ಳೋಣ. ಕೊನೆಗೆ ಮಾ ಅಂತೇಳಿ ಅಂತಿಮ ಮಾಡಬೇಕು ಬಂಧುಗಳೇ. ಆ ಊಮ ಇದೆಲ್ಲ ಅಭ್ಯಾಸ ಮಾಡ್ತಾ ಬರೋದು. ಸುರಿಗೆ ಚಿಕ್ಕದಾಗ್ತದೆ, ಮತ್ತು ಅಭ್ಯಾಸ ಮಾಡ್ತಾ ಮಾಡ್ತಾ ಅದು ಹೆಚ್ಚು ಉದ್ದಕ್ಕೆ ಲಾಂಗ್ ಆಗಿ ತರಲಿಕ್ಕೆ ಸುಲಭ ಆಗ್ತದೆ. ಈ ರೀತಿ ನಾವು ಇದೊಂಥರ ಬ್ರೀದಿಂಗ್ ಎಕ್ಸಸೈಸು ಆಗ್ತದೆ, ಯಾಕೆಂದರೆ ಅಲ್ಲಿ ಲಂಗ್ಸಿಗೆ ಬಹಳ ಪ್ರಯೋಜನಕಾರಿ. ಓಂಕಾರ ಎಷ್ಟು ಹೇಳ್ಬೋದು? 3 ಬಾರಿ 6 ಬಾರಿ 9 11 ಹೇಳಬೇಕು ಅಂತೇಳಿ ನಮ್ಮ ಹಿರಿಯರು ಹೇಳ್ತಾರೆ. ಯಾಕೆಂದರೆ ನೆಗೆಟಿವ್ಸ್ ಡಿಸ್ಚಾರ್ಜ್ ಆಗಿಕೊಳ್ಳಿ. ಮುಂಜಾನೆ ಇದ್ದು ಓಂಕಾರ ಪಠಣ ಬಹಳ ಉತ್ತಮವಾಗ್ತದೆ ಬಂಧುಗಳೇ. ಹಾಗೆ ಮುಂದಿನ ಹಂತಕ್ಕೆ ಹೋಗೋಣ. ಕ್ರಿಯೆಗಳು ಯಾವ ರೀತಿ ನಾವು ಸ್ನಾನ ಮಾಡ್ತೀವಿ, ಬ್ರಷ್ ಮಾಡ್ತೀವಿ, ಅಥವಾ ಹಲ್ಲು ಜಿತ್ತೀವಿ, ಮುಖ ತೊಳಿತೀವಿ, ಹೇಗೆ ಹೊರಗಿನ ಅಂಗ ನಾವು ದೇಹದನ್ನು ಶುಚಿಗೊಳಿಸ್ತೀವಿ, ಹಾಗೆ ಯೋಗಿಗಳ ತಂತ್ರಗಳಿವೆ ಬಂಧುಗಳೇ. ಒಳಗಿನ ಅಂಗ ಶುಚಿ ಮಾಡೋದು, ಅದರಲ್ಲಿ 6 ಕ್ರಿಯೆ ಹೇಳಿದ್ದಾರೆ. ಕಪಾಲಭಾತಿ, ತ್ರಾಟಕ, ನೇತಿ, ದೌತಿ, ನೌಲಿ, ಬಸ್ತಿ. ಅದರಲ್ಲಿ 2 ಕ್ರಿಯೆ ಬಗ್ಗೆ ಈ ಹಿಂದಿನ ಸಂಚಿಕೆಯಲ್ಲಿ ಮಾಹಿತಿ ಪಡೆದುಕೊಂಡಿದ್ದೇವೆ. ಈಗ ನಾವು ಪುನಃ ಕಪಾಲಭಾತಿ, ಯಾಕೆಂದರೆ ಈಗ ಪ್ರಸ್ತುತ ಪರಿಸ್ಥಿತಿ ಇದು ಭಾಳ ಅಗತ್ಯ. ಯಾಕೆಂದರೆ ನಮಗೆ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಾಗಬೇಕು, ಮತ್ತು ರಕ್ತದಲ್ಲಿನ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹೋಗಲಿಕ್ಕೆ ಈ ಕಪಾಲಭಾತಿ. ಮಿದುಳಿನ ಜೀವಕೋಶಗಳ ಪುನಶ್ಚೇತಕ್ಕೆ ಕಪಾಲಭಾತಿ ಬಹಳ ಸಹಕಾರಿ ಬಂಧುಗಳೇ. ಬೇರೆ ಬೇರೆ ಪ್ರಕಾರದಲ್ಲಿ ಅದನ್ನು ತರಬೇತಿ ಪಡೆಯಲಾಗುತ್ತದೆ. ಇದೀಗ ನಾವು ಸರಳ ವಿಧಾನ, ಅಂದರೆ ಉಸಿರನ್ನು ಸ್ಫೋಟದ ರೂಪದಲ್ಲಿ ಹೊರಕ್ಕೆ ಬಿಡಿ, ಎಕ್ಸೇಲ್ ಫಾಸ್ಟ್. ಆದರೆ ತೀರಾ ಸೊಂಟು ನೋವು, ಹೃದಯ ದೌರ್ಬಲ್ಯ ಇದ್ದವರು ಅಭ್ಯಾಸ ಮಾಡುವುದು ಬೇಡ. ಈಗ ಎಂದಿನಂತೆ ಜ್ಞಾನ ಸರಸ್ವತಿ ಮುದ್ರೆ ಧಾರಣೆ ಮಾಡಿ ಈ ರೀತಿ ಉಸಿರನ್ನು ಸ್ಫೋಟದ ರೂಪದಲ್ಲಿ ಕಪಾಲಭಾತಿ ಅಭ್ಯಾಸ ಮಾಡುವಾಗ ಬೆನ್ನು ಕುತ್ತಿಗೆ. ತೀರಾ ಕಷ್ಟ ಆದರೆ ಕುರ್ಚಿಯಲ್ಲಿ ಕುಳಿತು ಸಹ ಅಭ್ಯಾಸ ಮಾಡಬಹುದು.
ಸಾಮಾನ್ಯವಾಗಿ ಈ ರೀತಿ ಮಾಡಿ ಸಾಕು. ಕೆಲವರು ತುಂಬ ಫಾಸ್ಟ್ ಮಾಡ್ತಾರೆ, ಯಾಕಂದರೆ ಬಹಳ ಜಾಗರೂಕತೆಯನ್ನು ಮಾಡಿ ಅವ ಅಷ್ಟು ಪರಿಣತಿ ಹೊಂದಬೇಕು. ಈಗೆಲ್ಲ ಮಾಡಬೇಕಾದ್ರೆ ಭಾಳ ಕೇರ್ಫುಲ್ ಬೇಕು. ಮತ್ತು ಇನ್ನು ಭುಜ ಎಲ್ಲ ಮೂವ್ ಆಗಬಾರ್ದು ಕಪಾಲಭಾತಿ ಮಾಡೋದು. ಈಗ ನಾವು ನಮ್ಮ ಅನುಭವದಲ್ಲಿ ಅಂದರೆ ಆರಂಭದಲ್ಲಿ ತುಂಬ ನಿಧಾನ ಮಾಡಿ ಅಂತ ಹೇಳ್ತೀವಿ. ಹೊಟ್ಟೆ ಹಿಂದೆ ಮುಂದೆ, ಇಲ್ಲಿ ಹೊಟ್ಟೆಗೆ ಮಾತ್ರ ವ್ಯಾಯಾಮ ಆಗಬೇಕಾಗ್ತದೆ. ಈ ರೀತಿ ಕಪಾಲಭಾತಿ ಎಷ್ಟು ಮಾಡ್ಬೋದು, ಸಾಮಾನ್ಯ ಒಂದು ಆರಂಭದಲ್ಲಿ ಒಂದು 20-30 ಸ್ಟ್ರೋಕ್ ಮಾಡಿ ಹೇಳ್ತೀವಿ. ಆ ರೀತಿ ಒಂದು 3 ಬಾರಿ 90 ಸ್ಟ್ರೋಕು, ಒಂದು 120-150, ಹೆಚ್ಚು ಅಂದರೆ 250 ಸ್ಟ್ರೋಕ್ ಸಾಕು ನಿತ್ಯ ಆರೋಗ್ಯಕ್ಕೆ. ಇನ್ನೂ ಹೆಚ್ಚು ಮಾಡ್ತಾರೆ, 500, 1000 ಎಲ್ಲ ಮಾಡ್ತಾರೆ ಬಂಧುಗಳೇ. ಇದೀಗ ಕಪಾಲಭಾತಿಯ ಬಗ್ಗೆಯ ಸಂಕ್ಷಿಪ್ತ ಮಾಹಿತಿಯನ್ನು ನಾವು ಇವಾಗ ಪಡೆದುಕೊಂಡಿದ್ದೇವೆ. ಹಾಗೆ ಮುಂದಿನ ಹಂತಕ್ಕೆ ಹೋಗೋಣ ಬಂಧುಗಳೇ. ಈ ಯೋಗ ಮಾಡಬೇಕಾದ್ರೆ ಈಗಾಗಲೇ ನಾವು ಅದರ ನಿಯಮಗಳನ್ನು ಸಹ ಹಿಂದಿನ ಸಂಚಿಕೆಯಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಿದ್ದೇವೆ. ಅದು ಈ ಸಂದರ್ಭದಲ್ಲಿ ಕೆಲವು ಮಾಹಿತಿ ಪಡೆಯೋಣ. ಯೋಗವನ್ನು ಯಾವಾಗಲೂ ಖಾಲಿ ಹೊಟ್ಟೆಯಲ್ಲೇ ಮಾಡಬೇಕು. ಕಷ್ಟವಾದರೆ 1 ಲೋಟ ದ್ರವ ಆಹಾರ ಸೇವಿಸಬೇಕು. ಹೊಟ್ಟೆ ತುಂಬ ಉಂಡರೆ 3 ಗಂಟೆ ಆಗಬೇಕು. ಲಘು ಆಹಾರ ಸೇವಿಸಿದರೆ 1 ಗಂಟೆ ಅನಂತರ ಯೋಗ ಮಾಡ್ಬೋದು. ಯಾಕೆ ನಮ್ಮ ಹಿರಿಯರು ಹೇಳ್ತಾರೆ ಭಗವದ್ಗೀತೆಯಲ್ಲಿ, ಶುಚ ಉದ್ದೇಶೋ ಪ್ರತಿಷ್ಠಾಪಸ್ಯ ಸ್ಥಿರಮಾನ ಸಮಾತ್ಮನ. ಶುಚಿಯಾದ ಪ್ರದೇಶದಲ್ಲಿ, ಸ್ವಚ್ಛವಾದ ಗಾಳಿ ಬೆಳಕಿರುವಲ್ಲಿ, ಸಮತಟ್ಟಾದ ನೆಲದಲ್ಲಿ ಜಮಖಾನ ಹಾಸಿ ಅಥವಾ ಹತ್ತಿ ಬಟ್ಟೆ ಹಾಕಿ, ಹಿಂದೆ ದರ್ಬೆ ಹಾಕ್ತಾ ಇದ್ರಂತೆ ಋಷಿಮುನಿಗಳ ಕಾಲದಲ್ಲಿ. ಈಗ ಕೊನೆ ಪಕ್ಷಿಗೆ ನಾವು ಹತ್ತಿ ಬಟ್ಟೆ ಜಮಖಾನ ಹಾಕಿ ಯೋಗ ಮಾಡಿ ಅಂತ ಹೇಳ್ತಾರೆ. ಹಾಗೆ ಸಮಂ ಕಾಯೋ ಶಿರೋಗ್ರಿಯಂ. ಈಗ ನಮಗೆ ಯೋಗ ಮಾಡುವಾಗ ತುಸು ಬಳಲಿಕೆ ಆಯಾಸ ಆದರೆ ನೀರಿಗೆ ಸ್ವಲ್ಪ ಜೇನು ಹಾಕಿ ಸ್ವಲ್ಪ ಕುಡಿದು ಮಾಡ್ಬೋದು. ಯೋಗ ಮಾಡುವ ಮುಂಚೆ 1 ಲೋಟ ದ್ರವ ಆಹಾರ ಸೇವಿಸಬೇಕು. ಯಾಕೆಂದರೆ ನಮ್ಮ ಹೊಟ್ಟೆ ಕಾಲಿರ್ತದಲ್ವ, ಹಾಗೂ ಧ್ಯಾನ ಮಾಡಬೇಕಾದ್ರೆ ಇಲ್ಲಿ ಹೀಟ್ ಆಗಬಾರ್ದು ಅಂತೇಳಿ 1 ಲೋಟ ದ್ರವ ಆಹಾರ, ನೀರಾದರೂ ತಗೊಳ್ಳಿ ಕೊನೆಯ ಪಕ್ಷ. ಆಮೇಲೆ ಆಯಾಸ ಮಾಡಿಕೊಂಡು ಮಾಡಬಾರ್ದು. ಬಿಸಿಲಿಂದ ಬಂದ ತಕ್ಷಣ ನಾವು ಯೋಗ ಮಾಡಬಾರ್ದು. ಮತ್ತು ಯೋಗದ ಡ್ರೆಸ್ ಕೋಡ್, ಹತ್ತಿ ಬಟ್ಟೆ ಹಾಕಿ ಯೋಗ ಅಭ್ಯಾಸ ಮಾಡಿ ಅಂತ ಹಿರಿಯರು ತಿಳಿಸ್ತಾರೆ ಬಂಧುಗಳೇ. ಹಾಗೆ ಮಲಮೂತ್ರ ಕೋಶಗಳನ್ನು ನಾವು ಬರಿದು ಮಾಡಿಕೊಂಡು ಮಾಡಬೇಕು. ಹಾಗೆ ಬೆಳಿಗ್ಗೆ ಮತ್ತು ಸಂಜೆ ಅತ್ಯುತ್ತಮ ಸಮಯ, ಅದರಲ್ಲಿ ಮುಂಜಾನೆ ಬಹಳ ಒಳ್ಳೆಯದು. ಈಗ ಪ್ರಸಕ್ತ ಪರಿಸ್ಥಿತಿಗೆ ಬೇರೆ ಬೇರೆ ಸಮಯದಲ್ಲಿ ಸಹ ಮಾಡ್ಬೋದು, ಹಾಗೇನಿಲ್ಲ. ಕೆಲವರು 11 ಗಂಟೆ ಮಾಡ್ತಾರೆ, ಯಾಕಂದರೆ ಹೊಟ್ಟೆ ಕಾಲಿರಬೇಕು. ಯಾಕಂದರೆ ದೈಹಿಕ ಚಟುವಟಿಕೆ ಬಹಳ ಅಗತ್ಯ. ಇತ್ತೀಚಿನ ಆಧುನಿಕ ಜೀವನ ಶೈಲಿ, ಅದೀಗ ಪ್ರಸಕ್ತ ಪರಿಸ್ಥಿತಿಯ ಕೋವಿಡ್-19 ಸಂದರ್ಭದಲ್ಲಿ ನಾವು ಬೆಳಗಿಂದ ಸಂಜೆವರೆಗೆ ಲಾಕ್ಡೌನ್ ಆದ ಕಾರಣ ಮನೆಯಲ್ಲೇ ಇರಬೇಕಾಗ್ತದೆ. ಆವಾಗ ಬಿಡುವಿನ ವೇಳೆಯಲ್ಲಿ ಹೊಟ್ಟೆ ಕಾಲಿದ್ದಾಗ ತೀರಾ ಕಷ್ಟ ಆದರೆ 11 ಗಂಟೆಗೆ ಹಾಗೆಲ್ಲ ಖಾಲಿ ಹೊಟ್ಟೆಲಿಗೆ ಸಹ ಅಭ್ಯಾಸ ಮಾಡ್ಬೋದು. ಆದರೆ ಮುಂಜಾನೆ ಮತ್ತು ಸಂಜೆ ಸೂಕ್ತವಾದ ಸಮಯ ಅಂತ ನಮ್ಮ ಹಿರಿಯರು ತಿಳಿಸಿದ್ದಾರೆ ಬಂಧುಗಳೇ. ಯೋಗ ಮಾಡಬೇಕಾದ್ರೆ ಮಲಮೂತ್ರ ಕೋಶಗಳನ್ನು ಬರಿದು ಮಾಡಿಕೊಂಡು ಮಾಡಬೇಕು. ಆಮೇಲೆ ಈ ಬಹಳ ಪ್ರಾಮುಖ್ಯ ಅಂಶ ಇದು. ಶಿಸ್ತು, ಸತತ ಪ್ರಯತ್ನ, ದೃಢ ನಂಬಿಕೆ, ಸರೆಂಡರ್ ಬಹಳ ಮುಖ್ಯ. ಯಾಕೆ ನಾವು ಆರಂಭದಲ್ಲಿ ಗುರು ಮಾರ್ಗದರ್ಶನಲ್ಲೇ ಅಭ್ಯಾಸ ಮಾಡಿ ಹೇಳುತ್ತೇವೆ. ಆದರೆ ಈಗ ಪ್ರಸಕ್ತ ಪರಿಸ್ಥಿತಿ ಹೇಗೆ ಮಾಡೋದು, ಈಗೆಲ್ಲ ಆನ್ಲೈನಲ್ಲಿ ಆಗಿದೆ. ಯಾಕಂದರೆ ನಮಗೆ ಯಾವುದೇ ರೀತಿಯ ಈ ಒಂದು ಕೊರೋನಾ ಸಂದರ್ಭದಲ್ಲಿ ಯೋಗವನ್ನು ಗುರು ಮುಖೇನ ಸಮ್ಮುಖದಲ್ಲಿ ಮಾಡಲಿಕ್ಕೆ ಕಷ್ಟ ಅಲ್ವಾ. ಅದಕ್ಕೆ ಈಗ ಒಂದು ಆಪ್ಷನ್ ಇದೆ, ಆನ್ಲೈನಲ್ಲಿ ಯೋಗ ಕಲಿಬೋದು ಅಂತೇಳಿ ಒಂದು ಆಪ್ಷನ್ ಇದೆ. ಬಟ್ ಬಹಳ ಜಾಗರೂಕತೆಯನ್ನು ಮಾಡಬೇಕು. ಯಾಕೆಂದರೆ ಅಲ್ಲಿ ಗುರುಗಳ ಹತ್ರ ಸಂವಾದ ಮಾಡಿಕೊಂಡು ಅವರು ಯಾವ ರೀತಿ ಪ್ರಾತ್ಯಕ್ಷತೆ ಮೂಲಕ ಯಾವ ಆಸನ ಹೇಗೆ ತೋರಿಸ್ತಾರೆ ಅದರ ಬಗ್ಗೆ ಎಲ್ಲ ಮಾಹಿತಿ ಪಡೆದುಕೊಂಡು ನಮ್ಮ ಅನುಭವದ ಪ್ರಕಾರ ಒಂದು 2 ವಾರ ವಾಚ್ ಮಾಡಬೇಕು. ಈಗ ನಾವು ಆನ್ಲೈನಲ್ಲಿ ತರಬೇತಿ ಕೊಡುವಾಗ ಒಂದು 2 ವಾರ ವಾಚ್ ಮಾಡಿದರೆ ತುಂಬ ರಿಕ್ವೆಸ್ಟ್ ಮಾಡ್ತೇವೆ. ಯಾರೊಂದು 2 ವಾರ ಆನ್ಲೈನಲ್ಲಿ ಯೋಗದ ತರಬೇತಿ ವಾಚ್ ಮಾಡ್ತಾರೆ ಅವರಿಗೆ ಮತ್ತೆ ತುಂಬ ಸುಲಭ ಆಗ್ತದೆ. ಮತ್ತು ಈಗಾಗಲೇ ಯೋಗ ತಿಳಿದವರಿಗೆ, ಗೊತ್ತಿದ್ದವರಿಗೆ, ಕಲಿತವರಿಗೆ ಬಹಳ ಸುಲಭ. ತೀರಾ ಹೊಸಬರಿಗೆ ಅಂದರೆ ನೂತನವಾಗಿ ಕಲಿಯೋರಿಗೆ ಒಂದು 2 ವಾರ 3 ವಾರ ಆನ್ಲೈನಲ್ಲಿ ವಾಚ್ ಮಾಡಿ ಬಹಳ ಸಣ್ಣ ಸಣ್ಣ ಯೋಗ ನಾವು ಮಾಡಬೇಕು. ಇಂತಹ ಕೆಲವು ಸರಳ ಸೂಚನೆಯನ್ನು ನಾವು ಪಾಲಿಸಬೇಕಾಗ್ತದೆ ಬಂಧುಗಳೇ. ಇದೀಗ ನಾವು ಆರಂಭದಲ್ಲಿ ಕೆಲವು ವ್ಯಾಯಾಮ ಮಾಡಬೇಕು. ಯಾಕಂದರೆ ಜಡತ್ತು ಹೋಗಿ ಲಘುತ್ವ ಬರಲಿಕ್ಕೆ, ಬೆಳಿಗ್ಗೆ ಎದ್ದಗುಳ್ಳೆ ಯೋಗ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಇಷ್ಟ ಆಗೋದಿಲ್ಲ. ಯಾಕಂದರೆ ದೇಹ ಜಡ ಇರ್ತದೆ. ಅದಕ್ಕೆ ಜಡತ್ತು ಹೋಗಿ ಲಘುತ್ವ ಬರಲಿಕ್ಕೆ ಈ ಹಿಂದಿನ ಸಂಚಿಕೆಗಳಲ್ಲಿ ನಾವು ಕೆಲವು ವ್ಯಾಯಾಮವನ್ನು ಪ್ರಸ್ತುತಪಡಿಸಿದ್ದೇವೆ ಬಂಧುಗಳೇ. ಆದರೂ ಈ ಮನೆಯಲ್ಲಿ ಕುಳಿತುಕೊಂಡು ಯಾವುದೇ ಕುರ್ಚಿಯಲ್ಲಿ ಕೂತ್ಕೊಂಡು ಈಗ ಎಲ್ಲ ವಯಸ್ಸಿನವರಿಗೆ ಅಂದರೆ ತೀರಾ ವಯಸ್ಸಾದವರಿಗೆ ಹೆಚ್ಚು ವ್ಯಾಯಾಮ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಂಥವ್ರಿಗೆ ನಾವು ಈ ಸಂದರ್ಭದಲ್ಲಿ ಕೆಲವು ಸಂಕ್ಷಿಪ್ತ ಕೆಲವು ವ್ಯಾಯಾಮಗಳನ್ನು ಹೇಳ್ತೇವೆ. ಇದು ಕುರ್ಚಿಯಲ್ಲಿ ಕೂತ್ಕೊಂಡು ಮಾಡೋದು ಓಲ್ಡ್ ಏಜ್ ಪೀಪಲಿಗೆಲ್ಲ ಬಹಳ ಒಳ್ಳೆಯದು, ಅಥವಾ ತೀರಾ ಸಮಸ್ಯೆ ಇದ್ದವರಿಗೆ ಸಹ ಒಳ್ಳೆಯದು. ನೋಡಿ ಇವಾಗ ನೋಡೋಣ. ಈ ರೀತಿ 2 ಕೈಯನ್ನು ಮುಂದೆ ಚಾಚಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಹಸ್ತವನ್ನು ವಿಸ್ತರಿಸಬೇಕು. ದಯವಿಟ್ಟು ಗಮನಿಸೋಣ ಬಂಧುಗಳೇ. ನೋಡಿ ಇಲ್ಲಿ ಚೆಸ್ಟ್ ಮೃದುವಾದ ವ್ಯಾಯಾಮ, ಇವನ್ ಲಂಗ್ಸಿಗೂ ಸಹ ವ್ಯಾಯಾಮ. ಅಂದರೆ ಅಲ್ಲಿ ಹೆಚ್ಚು ಟ್ರ್ಯಾಕ್ ಎಲ್ಲ ಓಪನ್ ಆಗ್ತದೆ, ಗಾಳಿ ಈಸಿಯಾಗಿ ಒಳಗಡೆ ಪಾಸ್ ಆಗಲಿಕ್ಕೆ ಸಹ ಸುಲಭ. ಎಕ್ಸೇಲ್, ಕಮ್ ಬ್ಯಾಕ್ ಅಂದರೆ ರೇಚಕ, ಪೂರಕ. ನೋಡಿ ಈ ರೀತಿ
ರೇಚಕ, ಈ ರೀತಿ ಒಂದು 3 ಬಾರಿ 6 ಬಾರಿ. ಇದು ಮನೆಯಲ್ಲಿ ಕೂತು ವಯಸ್ಸಾದವರಿಗೆ ಮನೆಯಲ್ಲಿ ಕೂತು ಮಾಡಬೇಕು. ಸೋಫಾ ಚೇರಲ್ಲಿ ಕೂತ ಕೈಯನ್ನು ಈ ರೀತಿ ವಿಸ್ತರಣೆ ಮಾಡೋದು 3 ಬಾರಿ 6 ಬಾರಿ. ಇನ್ನೊಂದು ವಿಧಾನ ನೋಡಿ, ಪರಸ್ಪರ ಬೆರಳನ್ನು ಹೆಣೆದು ಗಮನಿಸೋಣ. ಇನ್ಹೇಲ್ ಎದೆ ಹತ್ತಿರ, ಎಕ್ಸೇಲ್ ಮುಂದೆ, ಉಸಿರನ್ನು ತೆಗೆದುಕೊಳ್ಳುತ್ತಾ ಎದೆ ಹತ್ತಿರ, ಉಸಿರನ್ನು ಬಿಡುತ್ತಾ ಮುಂದೆ. ಇದು ಬಹಳ ಒಳ್ಳೆಯ ವ್ಯಾಯಾಮ, ತೋಳುಗಳಿಗೆ ಭುಜಗಳಿಗೆಲ್ಲ ವ್ಯಾಯಾಮ. ಈ ಆನ್ಲೈನಲ್ಲಿ ಕೆಲಸ ಮಾಡೋರಿಗೆ ಇದು ಬಹಳ ಸಹಕಾರಿಯಾಗುತ್ತದೆ. ಇನ್ನು ರಿಸ್ಟ್ ರೊಟೇಷನ್, ಇದು ಸಹ ಇನ್ನೊಂದು. ತುಂಬ ಮಂದಿ ಹೇಳ್ತಾರೆ ಕೈ ನೋವಾಗ್ತದೆ, ಕೈಯ ಮಣಿಗಂಟು ನೋವಾಗ್ತದೆ, ಯಾಕೆ ತುಂಬ ಹೊತ್ತು ಬರೆಯುವಾಗ ಹಾಗೆಲ್ಲ ಆಗ್ತದೆ. ನೋಡಿ, ರಿಸ್ಟ್ ರೊಟೇಷನ್ ಇದು ಸಹ ಒಂದು ಸರಳ ವ್ಯಾಯಾಮ ಬಂಧುಗಳೇ. ಈ ಎಲ್ಬೋ ಇಲ್ಲಿ ಕೆಲವು ಕಾಡುವಂತಹ ಸಮಸ್ಯೆಗಳಿಗೆ ಇದು ಒಳ್ಳೆ, ಯಾಕೆ ನಮ್ಮ ಕೈ ಬೆರಳುಗಳಲ್ಲಿ ತುಂಬ ಎನರ್ಜಿ ಇದೆ. ರೊಟೇಷನ್ ಮಾಡುವಾಗ ಅದೆಲ್ಲ ಫ್ಲೆಕ್ಸಿಬಲ್ ಆಗ್ತದೆ, ಫ್ರೀ ಆಗ್ತದೆ. ಈ ನಮ್ಮ ಕೈಯ ಈ ಭಾಗದ ಎಲ್ಲ ನರಗಳೆಲ್ಲ ಬಲಿಷ್ಠಗೊಳ್ಳುತ್ತದೆ. ಈ ರೀತಿ 3 ಬಾರಿ 6 ಬಾರಿ ಎಲ್ಲ ಮಾಡ್ಬೋದು. ಇದೆಲ್ಲ ನಾವು ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು, ಯಾವ ಹೊತ್ತಿಗೂ ಸಹ ಮಾಡ್ಬೋದು. ಸ್ವಲ್ಪ ಹೊಟ್ಟೆಯಲ್ಲಿ ಕಾಲಿದ್ದಾಗ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ. ಇನ್ನು ಪರಸ್ಪರ ಬೆರಳುಗಳನ್ನು ಹಿಡಿದುಕೊಂಡು ಕೈಯನ್ನು ತಿರುಗಿಸಿ ದಯವಿಟ್ಟು ಗಮನಿಸೋಣ. ಇನ್ಹೇಲ್ ರೈಟ್ ದ ಬೋತ್ ಹ್ಯಾಂಡ್ಸ್, ಅಂದರೆ ಉಸಿರನ್ನು ತೆಗೆದುಕೊಳ್ಳುತ್ತಾ 2 ಕೈಯನ್ನು ಈ ರೀತಿ ಮೇಲೆ ಮಾಡಬೇಕು. ಉಸಿರನ್ನು ಬಿಡುತ್ತಾ ಈ ರೀತಿ ಕೆಳಗಡೆ ಎಲ್ಲ ಮೃದುವಾಗಿ ಹಾಯಾಗಿ ಮಾಡಿ, ಎಲ್ಲಿ ಬಿಗಿ ಮಾಡಬಾರ್ದು. ಸ್ಥಿರಂ ಸುಖಂ ಆಸನ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಮಾಡಬೇಕು, ಉಸಿರನ್ನು ಬಿಡುತ್ತಾ ಕೆಳಗೆ. ಇದೆಲ್ಲ ಸರಳ ವ್ಯಾಯಾಮ ಬಂಧುಗಳೇ. ಇದಿಷ್ಟು ಮಾಡಿಕೊಂಡು ಆತ್ಮೀಯ ಬಂಧುಗಳೇ, ಒಂದಂತೂ ನಮಗೆ ಮಾಹಿತಿ ಗೊತ್ತಿರಬೇಕು. ಯೋಗ ಇರುವುದು ಯೋಗಸ್ತು ದರ್ಶನಾಯತು ಪ್ರದರ್ಶನಾಯ ಭವತಿ ಅಂತ ನಮ್ಮ ಹಿರಿಯರು. ಯೋಗ ಇರುವುದು ನಮ್ಮ ಆಧ್ಯಾತ್ಮಿಕ ಸಾಧನೆಗೆ, ಆತ್ಮ ಸಾಕ್ಷಾತ್ಕಾರಕ್ಕೆ, ಭಗವಂತನ ದರ್ಶನಕ್ಕೆ ಅಂತೇಳಿ ಉಲ್ಲೇಖ ಇದೆ ನಮ್ಮ ಗ್ರಂಥಗಳೇ. ಬಟ್ ಇದು ಸರಿ. ಆದರೆ ಯೋಗ ಶೋ ಮಾಡಲಿಕ್ಕೆಲ್ಲ, ಪ್ರದರ್ಶನಕ್ಕೆಲ್ಲ. ಆದರೆ ಈ ಒಂದು ಜನರಿಗೆ ಇನ್ನಷ್ಟು ಜಾಗೃತಿ ಮೂಡಬೇಕು, ಅವೇರ್ನೆಸ್ ಆಗಬೇಕು, ಅರಿವು ಮೂಡಬೇಕು. ಇಲ್ಲದ್ರೆ ಈ ನಮ್ಮ ಇಂತಹ ಭಾರತೀಯ ಸಂಸ್ಕೃತಿ ಕಲೆಯಾದ ಯೋಗ ನಾವು ಈ ರೀತಿ ಪ್ರಾತ್ಯಕ್ಷತೆ ಮೂಲಕ, ತರಬೇತಿ ಮೂಲಕ ಅರಿವುಪಡಿಸೋ ಕಾರಣ ಭಾಳಷ್ಟು ಒಂದು ಮಂದಿಗೆ ಇದು ಬಹಳ ಸಹಾಯಕವಾಗ್ತದೆ. ಹಾಗೆ ನಾವು ಇನ್ನಷ್ಟು ತರಬೇತಿ ಮೂಲಕ ಜನರಿಗೆ ಅರಿವು ಮೂಡಿಸೋಣ ಬಂಧುಗಳೇ. ಭಾರತೀಯ ಯೋಗ ಸಂಸ್ಕೃತಿ ಕಲೆಯಾದ ಈ ಯೋಗ ಭಾಳಷ್ಟು ಪರಿಣಾಮಕಾರಿಯಾಗಿದೆ. ಯಾಕಂದರೆ ಇದು ವಿದೇಶಗಳಲ್ಲಿ ಸಹ ಮನೆ ಮಾತಾಗಿದೆ. ಈಗ ಇನ್ನು ಸದ್ಯದಲ್ಲಿ ನಾವೀಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಜೂನ್ 21 ಸಹ ನೋಡಿ, ವಿಶ್ವದಾದ್ಯಂತ ಯೋಗ ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ ಬಂಧುಗಳೇ. ಇನ್ನೀಗ ನಾವು ಕುಳಿತುಕೊಂಡು ಅಭ್ಯಾಸ ಮಾಡುವ ಕೆಲವು ಆಯ್ದ ಯೋಗಾಸನಗಳನ್ನು ಈ ಸಂಚಿಕೆಯಲ್ಲಿ ಗಮನಿಸೋಣ. ಆತ್ಮೀಯ ವೀಕ್ಷಕ ಬಾಂಧವರೇ, ಜಾನು ಶೀರ್ಷಾಸನ. ಇಲ್ಲಿ ಜಾನು ಎಂದರೆ ಮೊಣಕಾಲು, ಶೀರ್ಷ ಎಂದರೆ ತಲೆ. ನಮ್ಮ ಶಿರಸ್ಸನ್ನು ಮೊಣಕಾಲಿನ ಸಮೀಪ ಬಗ್ಗಿಸಿ ತಂದು ಅಲ್ಲಿ ಒತ್ತಿಡುವುದಕ್ಕೆ ಆ ಆಸನದಲ್ಲಿ ಹಾಗೆ ಕಾಣ್ತದೆ, ಜಾನು ಶೀರ್ಷಾಸನ. ರಾಗಿ ಬೀಸುವ ಭಂಗಿ ಎಂಬ ಅಡ್ಡ ಹೆಸರಿದೆ. ಅಂದರೆ ಗ್ರೈಂಡ್ ಎಕ್ಸಸೈಸ್. ಅದರಲ್ಲಿ ವಿಶೇಷವಾಗಿ ಮಹಿಳೆಯರ ಕಿಬ್ಬೊಟ್ಟೆಯ ಆರೋಗ್ಯಕ್ಕೆ, ಮೆನ್ಸಸ್ಸು, ಮೆನಪಸ್ಸು, ಫೈಬ್ರಾಯ್ಡ್ ಇತ್ಯಾದಿ ಹತೋಟಿ ಇದೆಲ್ಲ ಪೋಸ್ಟ್ಪೋಂಡ್ ಆಗ್ತದೆ. ಈ ಕೆಲವೊಮ್ಮೆ ಫೈಬ್ರಾಯ್ಡ್ ಎಲ್ಲ ಬರೋದು 40ಕ್ಕಾದರೆ ಇನ್ನೂ ಪೋಸ್ಟ್ಪೋಂಡ್ ಆಗ್ತದೆ. ಅದಕ್ಕೋಸ್ಕರ ಈ ಆಸನ ನಾವು ಮಾಡಬೇಕು. ಆಮೇಲೆ ಜಾನು ಶೀರ್ಷಾಸನ ಅಭ್ಯಾಸ ಮಾಡಿದ ಮಧುಮೇಹದ ನಿಯಂತ್ರಣ, ಇವನ್ ಹೆಚ್ಚಿನ ರಕ್ತದ ಒತ್ತಡ ಇದ್ದವರು ಸಹ ಮಾಡ್ಬೋದು. ಕ್ರಾನಿಕ್ ಬ್ಯಾಕ್ ಪೈನ್ ನಾವು ಅಭ್ಯಾಸ ಮಾಡೋದು ಬೇಡ ಅಂತ ಹೇಳ್ತೇವೆ. ಗಮನಿಸೋಣ ಬಂಧುಗಳೇ. ಈಗ ಜಾನು ಶೀರ್ಷಾಸನ ಅಭ್ಯಾಸ ಮಾಡೋ ವಿಧಾನ. ಪ್ರಥಮವಾಗಿ ಈ ರೀತಿ ದಂಡಾಸನ. ನಿಧಾನವಾಗಿ 2 ಕೈಗಳ ಸಹಾಯದಿಂದ ಎಡಕಾಲು, ಯು ಹ್ಯಾವ್ ಟು ಫೋಲ್ಡ್ ದ ಲೆಫ್ಟ್ ಲೆಗ್, ಎಡಕಾಲನ್ನು ಚೆಂದ ಮಾಡಿ ಮಡಿಸಬೇಕು. ಇದು ತೊಡೆಯ ಮೂಲೆಗೆ ತರಬೇಕು, ಅದು ಬಹಳ ಪ್ರಾಮುಖ್ಯ, ಇಂಪಾರ್ಟೆಂಟ್. ಆಮೇಲೆ ಹಸ್ತವನ್ನು ಮಂಡಿ ಹತ್ತಿರ ಇಟ್ಟು ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ 2 ಹಸ್ತವನ್ನು ಮೇಲೆ ಚಾಚಿ, ಅಲ್ಲಿ ಸಾಧ್ಯವಾದ ಬೆರಳಿನಲ್ಲಿ ಹೀಗೆ ಮಾಡಬೇಕು. ಯಾಕೆಂದರೆ ಅದು ಆಮೇಲೆ ಕೈ ಬೆರಳಿಂದ ಕಾಲಿನ ಬೆರಳು ಹಿಡಿಲಿಕ್ಕಿದೆ. ಇಲ್ಲಿ ಸ್ವಲ್ಪ ಹೊತ್ತು ಉಸಿರಾಟ ಮಾಡುತ್ತಾ ಕಲಿಯುವಾಗ ಸ್ವಲ್ಪ ತುಂಬ ನಿಧಾನ ಮಾಡಬೇಕು. ಒಮ್ಮೆ ಅಭ್ಯಾಸ ಆದ ಮೇಲೆ ಮಾಡಿಕೊಂಡೇ ಹೋಗಲಿಕ್ಕೆ ಸುಲಭ ಸಾಧ್ಯವಾಗುತ್ತದೆ. ಒಮ್ಮೆ ಉಸಿರನ್ನು ಒಳಕ್ಕೆ ತೆಕ್ಕೊಂಡು ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಈ ರೀತಿ ಕೈ ಬೆರಳಿಂದ ಕಾಲಿನ ಬೆರಳು ಅಲ್ಲಿ ಸ್ವಲ್ಪ ಹೊತ್ತಿದ್ದು ಒಂದು ಉಸಿರಾಡಬೇಕು. ಮತ್ತು ಉಸಿರನ್ನು ಪುನಃ ತೆಕ್ಕೊಳ್ಬೇಕು. ಈಗ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಮೊಣಕೈ ಹತ್ತಿರ ನಿಯರ್ ಟು ನೋಡಿ, ಇಲ್ಲಿ ಸುರಿಗೆ ಚಿನ್, ಆಮೇಲೆ ಇನ್ನೂ ಮುಂದೆ ಬಗ್ಗೆ ಹಣೆ ಎಲ್ಲ ತಾಗಿಸ್ಬೋದು, ಫಾರ್ ಹೆಡ್ ಆಲ್ಸೋ. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ, ಗ್ರೈಂಡ್ ಎಕ್ಸಸೈಸ್, ಜಾನು ಶೀರ್ಷಾಸನ ಕಿಬ್ಬೊಟ್ಟೆಯ ಆರೋಗ್ಯಕ್ಕೆಲ್ಲ ಒಳ್ಳೆಯದು. ಸ್ವಲ್ಪ ಹೊತ್ತಿರಬೇಕು. ಈಗ ನಾವೊಮ್ಮೆ ಅಂತಿಮ ಸ್ಥಿತಿ ನಾವು ಈಗ ಪ್ರಸ್ತುತಪಡಿಸ್ತಾ ಇದ್ದೇವೆ. ಆಮೇಲೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಈ ರೀತಿ ಮೇಲೆ ಬರಬೇಕು. ಇದನ್ನು ನ್ಯೂ ಕಮ್ಮರ್ಸ್, ಹೊಸಬ್ರು ಹೇಗೆ ಮಾಡು, ಆವಾಗ ಹಸ್ತ ಹೀಗೆ, ಯಾಕೆಂದರೆ ಒಮ್ಮೆಗೆ ಹೆಚ್ಚು ಬೆಳ್ಳೆ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಹೊಟ್ಟೆ ತಡೀತದೆ. ಅಂಥವರು ಉಸಿರನ್ನು ತೆಗೆದುಕೊಳ್ಳುತ್ತಾ 2 ಕೈಗಳನ್ನು ನೇರ ಮಾಡಿ
ಅಲ್ಲಿ ಸ್ವಲ್ಪ ಹೊತ್ತು ಇರಬೇಕು, ಯಾಕೆಂದ್ರೆ ಒಮ್ಮೆ ಸರಿ ಸೆಟ್ ಆಗಲಿಕ್ಕೆ. ಆಮೇಲೆ ಎಕ್ಸೇಲ್ ಅಂದರೆ ರೇಚಕ, ಉಸಿರನ್ನು ಬಿಡುತ್ತೆ, ಹಿಂದೆ ಮುಂದೆ ಮಾಡಬೇಕು ನೋಡಿ ಮೆಲ್ಲಗೆ. ಮತ್ತು ಸ್ವಲ್ಪ ತಲೆ ಬಗ್ಗಿಸಬೇಕು, ಬೆಂಡ್ ಯುವರ್ ಹೆಡ್ ಆಲ್ಸೋ ನೋಡಿ, ಹಿಂದೆ ಮುಂದೆ ಮಾಡ್ತಾ ಇರಬೇಕು 3 ಬಾರಿ 6 ಬಾರಿ ಮಾಡ್ತಾ ಮಾಡ್ತಾ ಕ್ಯಾಚ್ ದ ಟೋಸ್, ಕೈ ಬೆರಳಿಂದ ಕಾಲಿನ ಹೆಬ್ಬೆಳನ್ನು ಹಿಡಿಬೇಕು. ಗಮನಿಸಿ ಬಂದಿವೆ. ಈಗ ನಾನು ಹೆಬ್ಬೆಳು ಹಿಡ್ಕೊಂಡೆ, ಅಲ್ಲಿ ಸ್ವಲ್ಪ ಹೊತ್ತಿರಬೇಕು. ಇದು ಒಮ್ಮೆ ಬರೋದಿಲ್ಲ, ಹಲವು ವಾರ ಆಗುವಾಗ ಬರ್ತದೆ. ಆಮೇಲೆ ಹೀಗೆ ಯಾವಾಗ ನಮ್ಮ ಕೈ ಬೆರಳಿಂದ ಕಾಲಿನ ಹೆಬ್ಬೆಳು ನಮಗೆ ಸಿಕ್ಕಿತ್ತು, ಆಮೇಲೆ ಒಮ್ಮೆ ತಲೆ ಎತ್ತಬೇಕು, ತಲೆ ಎತ್ತಿ ಬ್ಯಾಕ್ ಸ್ಟ್ರೈಟ್ ಮಾಡಬೇಕು, ಇನ್ನೇಲು ಮಾಡ್ತಾ ಮತ್ತು ಸ್ವಲ್ಪ ಬೆಂಡ್ ಮಾಡಿ ನಂಬರ್ ಆಫ್ ಅಟೆಂಪ್ಟ್ ಮಾಡಿ ನೋಡಿ, ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ. ಇದು ಕಲಿಯುವ ಟೆಕ್ನಿಕ್ ಆಗಿ, ಇದೆಲ್ಲ ಕ್ರಾನಿಕ್ ಬ್ಯಾಕ್ ಪೇಯ್ನ್ದವರಿಗೆ ಆಗೋದಿಲ್ಲ. ಆಮೇಲೆ ಮೆಲ್ಲಗೆ ಎಲ್ಬೋ ಬೆಂಡ್ ಮಾಡ್ತಾ ಪೂರ್ತಿ ಬಾಗಬೇಕು ಬಂಧುಗಳೇ. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ, ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲಕ್ಕೆ ಬರಬೇಕು, ರಿಲ್ಯಾಕ್ಸ್. ಹಾಗೆ ಇನ್ನೊಂದು ಬದಿಯಲ್ಲಿ ನೋಡೋಣ. ಈಗ 2 ಕೈಗಳ ಸಹಾಯದಿಂದ ಬಲಕಾಲನ್ನು ಮಡಿಸಬೇಕು, ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ 2 ಹಸ್ತವನ್ನು ಮೇಲೆ ಮಾಡಿ ನೋಡಿ. ಇಲ್ಲಿ ಆರಂಭದಲ್ಲಿ ಆಗ ನಾವು ತೋರಿಸಿದ್ದೇವೆ, ಈಗ ಕಂಪ್ಲೀಟ್ ಪೂರ್ತಿ ಹೇಗೆ ಮಾಡಬಹುದು ಎಂಬ ಬಗ್ಗೆ ಮಾಹಿತಿ ಪಡೆಯೋಣ. ಎಕ್ಸೇಲ್ ಅಂದರೆ ರೇಚಕ. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ, ನಾರ್ಮಲ್ ಬ್ರೀತ್, ಆಮೇಲೆ ತಲೆ ಬಗ್ಗಿಸಿ ನಾರ್ಮಲ್ ಬ್ರೀತ್. ಸೇಮ್ ಆಗಿನಾಗೆ ಇನ್ನೊಂದು ಬದಿಯಲ್ಲಿ ಸಹ ಅಭ್ಯಾಸ ಮಾಡುವಂಥದ್ದು. ಇದು ಆರಂಭದಲ್ಲಿ ತುಂಬ ಕಷ್ಟ ಆಗ್ತದೆ. ಇದು ಸ್ತ್ರೀಯರಿಗೆ ತುಂಬ ಹೆಲ್ಪ್ ಆಗಿದೆ. ಮೆನ್ಸಸ್ಸು, ಮೆನಪಸ್ಸು, ಫೈಬ್ರಾಯ್ಡ್ ಎಲ್ಲ ಅಷ್ಟು ಬಾರದಿರಲಿಕ್ಕೆ ಮತ್ತು ಅದರ ಸಮಸ್ಯೆಗಳು ನಿಯಂತ್ರಣ ಆಗಲಿಕ್ಕೂ ಸಹ ಸಹಕಾರಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬರಬೇಕು. ಈಗ ನ್ಯೂ ಕಮ್ಮರ್ಸ್ ನೋಡಿ, ಪುನಃ ನಾವು ಇನ್ನೊಮ್ಮೆ ತೋರಿಸ್ತಾ ಇದ್ದೀವಿ. 2 ಕೈ ಮೇಲೆ ಮಾಡಬೇಕು. ಈ ಬಗ್ಗುವಾಗ ಸೊಂಟದಿಂದ ಬಗ್ಬೇಕು ನೋಡಿ, ಇದು ಬಹಳ ಇಂಪಾರ್ಟೆಂಟ್ ನೋಡಿ. ಎಕ್ಸೇಲ್ ನೋಡಿ, ಬ್ಯಾಕ್ ಸ್ಟ್ರೈಟ್ ಇದೆ, ಇಲ್ಲಿ ಹೆಚ್ಚು ಬಗ್ಗಬಾರ್ದು. ಹಾಗೆ ಹಿಂದೆ ಮುಂದೆ ಮಾಡು ಫ್ರೀಯಾಗಿ, ಮತ್ತು ಮೆಲ್ಲಗೆ ತಲೆ ಬಗ್ಗಿಸಬೇಕು. ಬೆಂಡ್ ಯುವರ್ ಹೆಡ್ ಆಲ್ಸೋ ದಟ್ ಟೈಮ್. ಮತ್ತು ಟ್ರೈ ಟು ಕ್ಯಾಚ್ ದ ಟೋಸ್ ನೋಡಿ, ಕೈ ಬೆರಳಿಂದ ಕಾಲಿನ ಬೆರಳು. ಯಾವಾಗ ನಮಗೆ ಬೆರಳು ಕ್ಯಾಚ್ ಆಯಿತು, ಇಲ್ಲಿ ಹೆಬ್ಬೆರಳಿಂದ ಹೀಗೆ ಕ್ಯಾಚ್ ಮಾಡಿ ಆಮೇಲೆ ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ನಾವು ಬಾಗಬೇಕು ಬಂಧುಗಳೇ. ಅದೆಲ್ಲ ಗುರುಗಳ ಸಮ್ಮುಖದಲ್ಲಿ ಕಲ್ತ್ರೆ ಅಥವಾ ಅವ್ರ ಸಂವಾದ ಮಾಡಿಕೊಂಡು ಈಗ ಸಹ ಕಲಿಬೋದು, ಹಾಗೇನಿಲ್ಲ. ಒಮ್ಮೆ ಸರಿ ವಾಚ್ ಮಾಡಿ ಬಹಳ ಸುಲಭ. ನಾರ್ಮಲ್ ಬ್ರೀತ್, ಇನ್ಹೇಲ್, ಕಮ್ ಬ್ಯಾಕ್, ಆಮೇಲೆ ವಿಶ್ರಾಂತಿ, ಎಕ್ಸೇಲ್, ವಿಶ್ರಾಂತಿ, ರಿಲ್ಯಾಕ್ಸ್. ಶಿಸ್ತುಬದ್ಧವಾಗಿ ಕೈಯನ್ನು ಕೆಳಗೆ ಇಳಿಸಬೇಕಾಗ್ತದೆ. ಅಭ್ಯಾಸ ಆದ ಮೇಲೆ ಈ ಆಸನ ನಮಗೆ ಕೈವಶ ಆದ ಮೇಲೆ ಬಹಳ ಸುಲಭ ಬಂಧುಗಳೇ. ಈಗ ವಿಶ್ರಾಂತಿ, ಒಂದು ಆಸನ ಆದ ಮೇಲೆ ತುಸು ವಿಶ್ರಾಂತಿ. ಕೈ ಹಿಂದೆ, ದೇಹದ ಎಲ್ಲ ಭಾರವು 2 ಕೈಗಳೇ, ಕೈ ಇನ್ನೂ ಹಿಂದೆ ಮಾಡಬಹುದಾಗಿದೆ ನೋಡಿ. ಈ ರೀತಿ ತಲೆ ಹಿಂದೆ ಒರಗಿಸಬಹುದು. ಹಾಗೆ ನೋಡಿ, ಇದೊಂದು ವಿಶ್ರಾಂತಿಯ ವಿಧಾನ. ಆ್ಯಕ್ಚುಲಿ ನಾವು ಈ ರೀತಿ ಕೂತ್ಕೊಳ್ಬೇಕಂತೆ ನಿತ್ಯ ನಮ್ಮ ಬಿಡುವಿನ ವೇಳೆಯಲ್ಲಿ. ಈ ಸೋಫಾ ಚೇಯಲ್ಲಿ ಕೂತು ನಮಗೆ ಬಿಗಿತಾದಾಗ ಕೆಲವೊಮ್ಮೆ ನೆಲದಲ್ಲಿ ಕೂತು ಈ ರೀತಿ ವಿಶ್ರಾಂತಿ ಮಾಡಲಿಕ್ಕೆ ಬಹಳ ಸುಲಭ. ಮತ್ತು ಈ ಮಂಡಿ ನೋವೆಲ್ಲ ಹೋಗ್ಲಿಕ್ಕೆ ಒಳ್ಳೆಯದು, ಕಾಲಿನ ಆ್ಯಂಕಲ್ಸ್ ಕ್ರ್ಯಾಂಪ್ಸ್ಗಳೆಲ್ಲ ಕಮ್ಮಿ ಆಗಲಿಕ್ಕೆ ಒಳ್ಳೆಯದು. ಈಗ ಮುಂದಿನ ಆಸನ ಪೂರ್ವೋತ್ತಾಸನ ಗಮನಿಸೋಣ ಬಂಧುಗಳೇ. ಆತ್ಮೀಯ ವೀಕ್ಷಕ ಬಾಂಧವರೇ, ಮುಂದಿನ ಯೋಗಾಸನ ಪೂರ್ವೋತ್ತಾನಾಸನ. ಹಿರಿಯರು ಹೇಳ್ತಾರೆ, ನಮ್ಮ ದೇಹದ ಮುಂಭಾಗಕ್ಕೆ ಪೂರ್ವ, ಹಿಂಭಾಗಕ್ಕೆ ಪಶ್ಚಿಮ, ತಲೆಯ ಭಾಗಕ್ಕೆ ಉತ್ತರ, ಕಾಲಿನ ಭಾಗಕ್ಕೆ ದಕ್ಷಿಣ ಅಂತ ಹೇಳ್ತಾರೆ. ಈ ಆಸನಲ್ಲಿ ಮುಂಭಾಗ ಹೆಚ್ಚು ಕಾಣ್ತದೆ, ಅದಕ್ಕೋಸ್ಕರ ಪೂರ್ವೋತ್ತಾನಾಸನ ಅಂತ ಹೆಸರು ನೋಡಿ. ಪಶ್ಚಿಮೋತ್ತಾಸದಲ್ಲಿ ಬೆನ್ನು ಕಾಣ್ತದೆ, ಅದಕ್ಕೆ ಪಶ್ಚಿಮೋತ್ತಾಸ ಎಂಬ ಹೆಸರಿದೆ ಬಂಧುಗಳೇ. ಈ ಪೂರ್ವೋತ್ತಾಸನ ಅಭ್ಯಾಸ ಮಾಡೋದ್ರಿಂದ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಾಗ್ತದೆ, ಮತ್ತು ಕೈಗಳು, ಮಣಿಕಟ್ಟುಗಳು, ತೋಳುಗಳೆಲ್ಲ ಬಲಯುತವಾಗ್ತದೆ, ಮತ್ತು ಬ್ಯಾಕ್ ಬೋನ್ ಸ್ಟ್ರಾಂಗ್ ಆಗ್ತದೆ. ಇವನ್ ಸ್ವಲ್ಪ ಸೊಂಟ ನೋವು ಇದ್ದವರಿಗೆ ಸಹ ಇದು ಬಹಳ ಸಹಕಾರಿ, ಮತ್ತು ತೈಸಿಗೆಲ್ಲ. ಈ ಆಸನ ಅಭ್ಯಾಸ ಮಾಡುವ ಕ್ರಮ ಗಮನಿಸಿ ಬಂಧುಗಳೇ. ಪ್ರಥಮವಾಗಿ ದಂಡಾಸನ, ಕಾಲು ಜೋಡಣೆ. ಆಮೇಲೆ ಒಂದು ಕೈಯಿನೊಂದು ಮೆಜರ್ಮೆಂಟ್ ಮಾಡಲಿಕ್ಕೆ ಹೇಳ್ತೇವೆ, ಯಾಕಂದರೆ ಎಷ್ಟು ಕೈ ಹಿಂದೆ ಹೋಗಬೇಕು ಅದು ಬಹಳ ಅಗತ್ಯತೆ ಇದೆ ನೋಡಿ. ಈ ರೀತಿ ಮೆಜರ್ಮೆಂಟ್ ಮಾಡಿ ಹಸ್ತವನ್ನು ಹಿಂದೆ ಚಾಚಿ. ಇನ್ನೊಮ್ಮೆ ನೋಡೋಣ, ಪುನಃ ದಂಡಾಸನ. ಮೆಜರ್ಮೆಂಟ್ ಮಾಡೋ ವಿಧಾನ ನೋಡಿ, ಈ ರೀತಿ ನೋಡಿ, ಹೀಗೆ ಹಿಡ್ಕೊಳ್ಬೇಕು, ಈ ರೀತಿ. ಎಸ್, ಹಾಗೆ. ತೀರಾ ಕಷ್ಟ ಆದರೆ ಪುನಃ ದಂಡಾಸನ, ಪುನಃ ಅಲ್ಲಿಂದಲೇ ಒಂದು ಅಂದಾಜು ಮಾಡಿ ಹಿಂದೆ ತರ್ಬೋದು ನೋಡಿ, ಹಾಗೆ ಸಹ ತರ್ಬೋದು. ಯಾಕೆಂದರೆ ಅದು ಅಭ್ಯಾಸ ಮಾಡೋ ಇದು ಸ್ಟ್ರೈಟ್ ಇರಬೇಕು ನೋಡಿ. ಈಗ ಆಲ್ಮೋಸ್ಟ್ ಸ್ಟ್ರೈಟ್ ಆಯಿತು. ಪೂರ್ವೋತ್ತಾನಾಸನ ಅಭ್ಯಾಸ ಮಾಡುವ ವಿಧಾನ, ಆದರೆ ಇದನ್ನು ಯಾರು ಮಾಡಬಾರದು. ಅಂದರೆ ತುಂಬ ಇಲ್ಲೆಲ್ಲ ನೋವಿದ್ದರೆ, ಶೋಲ್ಡರ್ಸ್ ಪೇನ್ ಇದ್ದರೆ, ಅಥವಾ ಸಿವಿಯರ್ ಬ್ಯಾಕ್ ಇಕ್ಕಿದ್ದವ್ರಿಗೆ ಕಷ್ಟ, ಹೃದಯ ದೌರ್ಬಲ್ಯ ಇದ್ದವ್ರಿಗೆ ಬೇಡ, ಮತ್ತು ಕತ್ತು ನೋವಿದ್ದವರು ಸಹ ಮಾಡೋದು ಬೇಡ. ಆದರೆ ಇದು ಮಾಡ್ತಾ ಇದ್ದಾಗ ನಮ್ಮ ಕತ್ತು ಸ್ಟ್ರಾಂಗ್ ಆಗ್ತದೆ. ಯಾಕೆ ಸ್ವಲ್ಪ ಫಿಟ್ ಇದ್ದಾಗ ಯೋಗ ಮಾಡಿದರೆ ನಮಗೆ ಸಹಕಾರಿ. ಅಭ್ಯಾಸ ಮಾಡುವ ವಿಧಾನ ಈ ರೀತಿ ಸ್ಥಿತಿ. ಉಸಿರನ್ನು
ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಈ ರೀತಿ ಮೆಲ್ಲಕ್ಕೆ ಮೇಲಕ್ಕೆ ಎತ್ತಬೇಕು ಸೀಟ್. ನೋಡಿ ಅಲ್ಲಿ ಶಿರಸ್ಸು ಹ್ಯಾಂಗಿಂಗ್ ನೋಡಿ, ಗಮನಿಸಿ ಬಂಧುಗಳು, ಇಲ್ಲಿ ಕಾಲಿನ ಬೆರಳು ನೆಲಕ್ಕೆ ಮುಟ್ಟಲಿಕ್ಕೆ ಪ್ರಯತ್ನ. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ, ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಹೀಗೆ ಕೆಳಕ್ಕೆ ಬರಬೇಕು. ಇನ್ನೊಮ್ಮೆ ಇದನ್ನು ನೂತನವಾಗಿ ಯಾವ ರೀತಿ ಅಭ್ಯಾಸ ಮಾಡಬಹುದು ಎಂಬ ಬಗೆಯ ಮಾಹಿತಿ ಪಡೆಯೋಣ ಬಂಧುಗಳೇ. ಈಗ ಒಮ್ಮೆಗೆ ಅಷ್ಟು ಲಿಫ್ಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಕಷ್ಟ ಆಗ್ತದೆ. ಅದಕ್ಕೆ ಅವರು ಹಸ್ತ ರೀತಿ ಇರ್ತದೆ ಹಿಂದೆ, ಮೆಲ್ಲಗೆ ಸೀಟ್ ಎತ್ತಬೇಕು. ಪ್ರಥಮವಾಗಿ ಸೀಟ್ ನೋಡಿ ಹೀಗೆ ಮಾಡಬೇಕು, ಮತ್ತು ಟ್ರೈ ಮಾಡಬೇಕು. ನಂಬರ್ ಆಫ್ ಅಟೆಂಪ್ಟ್ ಮಾಡುವಾಗ ಮೆಲ್ಲಗೆ ಮೇಲೆ ಮತ್ತು ಇನ್ನೂ ಎತ್ತಬೇಕು. ಹಾಗೆ ಎತ್ತುತ್ತಾ ಎತ್ತುತ್ತಾ ಪೂರ್ತಿ ಅಭ್ಯಾಸ ಆದಮೇಲೆ ಶಿರಸ್ಸು ಹ್ಯಾಂಗಿಂಗ್ ಪೊಸಿಷನ್, ಇದು ಪೂರ್ವೋತ್ತಾಸನದ ಅಂತಿಮ ಸ್ಥಿತಿಯಾಗಿದೆ. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ, ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಸ್ಥಿತಿ. ಇದು ಮುಖ್ಯವಾಗಿ ತೋಳುಗಳು, ಮಣಿಕಟ್ಟುಗಳು ಬಲಯುತ, ಶೋಲ್ಡರ್ಸ್ ಎಲ್ಲ ಸ್ಟ್ರಾಂಗ್ ಆಗಲಿ, ಮತ್ತು ಹಿಪ್ಪು ಪ್ರದೇಶ, ನಮ್ಮ ಸೊಂಟದ ಭಾಗ ಎಲ್ಲ ಬಲಿಷ್ಠ ಆಗಲಿಕ್ಕೆ, ಬೆನ್ನಿನ ಭಾಗ ಸಹ ಬಲಗೊಳ್ಳಿಕೊಳ್ಳಿ, ಮತ್ತು ಕಾಲುಗಳು ಏನು ನಮ್ಮ ಆ್ಯಂಕಲ್ಸ್, ಕಾಲಿನ ನರ ಸಮೂಹಗಳೆಲ್ಲ ಪುನಶ್ಚೇತಗೊಳ್ಳುತ್ತದೆ. ನೋಡಲಿಕ್ಕೆ ಸ್ವಲ್ಪ ಸುಲಭ ಕಾಣ್ತದೆ. ಈ ಆಸನ ಅಭ್ಯಾಸ ಮಾಡುವಾಗ ನಮಗೆ ಕಲಿಸುವ ಸಂದರ್ಭದಲ್ಲಿ ತುಂಬ ಅನುಭವ ಇದೆ. ಫಸ್ಟಾಗೂ ನಮ್ಮ ಟೋಸ್ ಬೆರಳುಗಳು ಕ್ಯಾಚ್ ಆಗ್ತದೆ, ತುಂಬ ಮಂದಿ ಟ್ವಿಸ್ಟ್ ಆಗ್ತಾರೆ, ಅಂದರೆ ಬೀಳ್ತಾರೆ, ಅಷ್ಟು ನೋವಾಗ್ತದೆ ಹೊಸಬರಿಗೆ. ಹಾಗೆ ಎಲ್ಲವನ್ನು ಜಾಗರೂಕತೆಯಿಂದ ಮಾಡಬೇಕು. ಮತ್ತು ಯೋಗ ಮಾಡುವಾಗ ಬಿಗಿ ಮಾಡಬಾರ್ದು, ರಿಲ್ಯಾಕ್ಸಲ್ಲಿ ಫ್ಲೆಕ್ಸಿಬಲ್ ಇಟ್ಟು ಮಾಡಬೇಕು. ಬಿಗಿ ಮಾಡಿದ ಒಳ್ಳೆ ಪುನಃ ನೋವಾಗ್ತದೆ, ಸ್ಟಿಫ್ ಆಗ್ತದೆ. ಈ ಆಸನ ಅಭ್ಯಾಸ ಮೇಲೆ ವಿಶ್ರಾಂತಿ, ರಿಲ್ಯಾಕ್ಸ್. ನೋಡಿ ದೇಹದ ಎಲ್ಲ ಭಾರ ಈ ರೀತಿ ಎರಡೂ ಕೈಗಳಲ್ಲಿ. ಈ ಪ್ರತಿಯೊಂದು ಆಸನ ಆದ ಒಳ್ಳೆ ಒಂದು ಚಿಕ್ಕ ಚಿಕ್ಕ ವಿಶ್ರಾಂತಿ ಕೊಡಬೇಕು. ಆತ್ಮೀಯ ವೀಕ್ಷಕ ಬಾಂಧವರೇ, ಈ ಯೋಗ ಅಭ್ಯಾಸ ಆದ ಮೇಲೆ ಕಡ್ಡಾಯವಾಗಿ ಶವಾಸನ ಅಭ್ಯಾಸ ಮಾಡಬೇಕು. ಅದನ್ನು ಹಿಂದಿನ ಸಂಚಿಕೆಯಲ್ಲಿ ನಾವು ಅದರ ಬಗ್ಗೆ ಮಾಹಿತಿ ನೀಡಿದ್ದೇವೆ. ಈಗ ಮುದ್ರಾ ಯೋಗ, ಇದು ನಮ್ಮ ಕೈ ಬೆರಳುಗಳ ವ್ಯವಸ್ಥಿತ ಚಲನೆಯಲ್ಲಿ ಮಾಡೋದು, ಎಲ್ಲ ಬೆರಳು ಚೇತನದಾಯಕ. ಈ ಸಂಚಿಕೆಯಲ್ಲಿ ಇದು ಸಹಜ ಶಂಖ ಮುದ್ರೆ ಕಲಿಯೋಣ. ನೋಡಿ ಪರಸ್ಪರ ಹೇಗೆ ಬೆರಳನ್ನು ಹೆಣಿಬೇಕು. ಇಲ್ಲಿ ಹೆಬ್ಬೆರಳು ಮೇಲೆ ಇದಕ್ಕೆ ಡಯಾಲಿಸಿಸ್ ಮುದ್ರೆ ಎಂಬ ಹೆಸರಿದೆ. ಯಾಕೆಂದರೆ ಡಯಾಲಿಸಿಸ್ನವರು ಇದನ್ನು ಮಾಡ್ತಾಯಿದ್ದರೆ ಅವರಿಗೆ ಹೋಗು ಸ್ವಲ್ಪ ಕಡಿಮೆ ಆಗ್ತದೆ, ಅಂದರೆ ಸ್ವಲ್ಪ ಹೆಲ್ಪ್ ಆಗ್ತದೆ ಅಂತೇಳಿ ಮಾಹಿತಿ ಇದೆ ಬಂಧುಗಳೇ. ಈ ಸಹಜ ಶಂಖ ಮುದ್ರೆ ಇದು ಮಾರ್ನಿಂಗ್ ಶೀತ, ಅಲರ್ಜಿ, ಕೆಮ್ಮು, ದಮ್ಮು ಇತ್ಯಾದಿ ಇರುವವರಿಗೆ ಈ ಮುದ್ರೆ. ಇದಕ್ಕೆ ಮಂತ್ರ ಇದೆ, ಓಂ ವಿಷ್ಣವೇ ನಮಃ, ಓಂ ವಿಷ್ಣವೇ ನಮಃ, ಓಂ ವಿಷ್ಣವೇ ನಮಃ ಅಂತೇಳಿ ಮಂತ್ರ ಪಠಿಸಬಹುದು. ಮಂತ್ರ ಬೇಡ, ಹಾಗೆಯೇ ಈ ರೀತಿಯ ಮುದ್ರೆಯನ್ನು ಧಾರಣೆ ಮಾಡಿಕೊಂಡು ಪರಸ್ಪರ ಬೆರಳನ್ನು ಹಿಡಿದು ಇದೇ ರೀತಿ ಫೆದರ್ ಟಚ್, ಹೆಬ್ಬೆರಳು ನೇರವಾಗಿರಬೇಕು. ಒಂದು 10 ರಿಂದ 20 ನಿಮಿಷ ಮಾಡಬೇಕು. ಯಾರಿಗೆ ಯಾವಾಗ ನೋಡಿಸೋ ಮಾರ್ನಿಂಗ್ ಶೀತ, ಅಲರ್ಜಿ ಇತ್ಯಾದಿ ಕಾಡ್ತಾ ಇದೆ, ಮತ್ತು ಫುಡ್ ಅಲರ್ಜಿ, ಏನೋ ತಿಂತೀವಿ ಹೊಟ್ಟೆಯಲ್ಲಿ ಅಪ್ಸೆಟ್ ಆಗಬಾರ್ದು ಅಥವಾ ಸರಿಪಡಿಸಲಿಕ್ಕೆ ಹಿಂದಿನ ಕಾಲದಲ್ಲಿ ಗುರುಕುಲ ಪದ್ಧತಿಯಲ್ಲಿ ಇದನ್ನು ಗುರುಗಳು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡ್ತಾ ಇದ್ದರು. ಹಾಗೆ ಇದೊಂಥರ ಸ್ಪಿರಿಚುವಲ್ ಥೆರಪಿ ಬಂಧುಗಳೇ. ಹಲವು ಥೆರಪಿಗಳಲ್ಲಿ ಇದೊಂದು ಮುದ್ರಾ ಸ್ಪಿರಿಚುವಲ್ ಥೆರಪಿ. ಆಮೇಲೆ ಕೊನೆಯಲ್ಲಿ ಪ್ರಾಣಮುದ್ರೆ ಅಭ್ಯಾಸ ಮಾಡಬೇಕು. ಇದೆಲ್ಲ ಫೆದರ್ ಟಚ್, ಹೆಬ್ಬೆರಳು, ಕಿರುಬೆರಳು, ಉಂಗುರ ಬೆರಳು ಈ ರೀತಿ ಇಟ್ಟು ಮಂತ್ರ ಓಂ ಹಿರಣ್ಯಗರ್ಭಾಯ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಹಿರಣ್ಯಗರ್ಭಾಯ ನಮಃ ಅಂತೇಳಿ ಇದು ಸಹ ಒಂದು 10 ರಿಂದ 20 ನಿಮಿಷ. ಪ್ರಾಣಶಕ್ತಿ ಹೆಚ್ಚಾಗಲಿಕ್ಕೆ, ನಿತ್ರಾಣ ಕಡಿಮೆ ಆಗಲಿಕ್ಕೆ, ಆಯಾಸ ಪರಿಹಾರಕ್ಕೆ, ವಿಟಮಿನ್ನ ಕೊರತೆ ನೀಗಲಿಕ್ಕೆ, ಮತ್ತು ಕಣ್ಣು ಕೆಂಪಾಗೋದು, ಕಣ್ಣು ಉರಿ, ಚಿಕ್ಕ ಮಕ್ಕಳ ಸ್ಪೆಕ್ಸ್ ಎಲ್ಲ ಹೋಗಲಾಡಿಸಲಿಕ್ಕೆ ಇದು ಸಹಕಾರಿ ಎಂಬ ಉಲ್ಲೇಖ ಇದೆ ಈ ಮುದ್ರಾ ಶಾಸ್ತ್ರ ಗ್ರಂಥದಲ್ಲಿ. ಬಂಧುಗಳೇ, ಈ ಒಂದು ಸಂಚಿಕೆಯನ್ನು ಇವಾಗ ನಾವು ಸಮಾಪನಗೊಳಿಸ್ತಾ ಇದ್ದೇವೆ. ಕೇಶವ ಸ್ಮೃತಿ ಹಾಗೂ ಸಂವರ್ಧನಾ ಸಮಿತಿ, ಸಂಘನಿಕೇತನ ಮಂಗಳೂರು ಮತ್ತು ನಮ್ಮ TV ಪ್ರಸ್ತುತಪಡಿಸುವ ಈ ಒಂದು ಆರೋಗ್ಯಕ್ಕಾಗಿ ಯೋಗ ಈ ಸಂಚಿಕೆಯ ಮಾಲಿಕೆಯನ್ನು ಇವಾಗ ನಾವು ಸಮಾಪನಗೊಳಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಯೋಗದ ಬಗೆಗಿನ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ಹೇಳುತ್ತಾ ವಂದನೆಗಳು, ಧನ್ಯವಾದಗಳು.